ವಿದ್ಯಾಬೋಧಿನಿ ಹಿರಿಯ ಪ್ರಾಥಮಿಕ ಶಾಲೆ ಬಾಳಿಲದ ಆವರಣದಲ್ಲಿ ಹಸಿರು ಹಸಿರಾದ ಸಾವಯವ ತರಕಾರಿ ಬೆಳೆಗಳು. ಭತ್ತದ ಕೃಷಿಯನ್ನ ಮಾಡಿದ್ರೆ ನಮಗೆ ಬೇಸಾಯದ ಬಗ್ಗೆ ಪೂರ್ಣ ಮಾಹಿತಿ ಸಿಗಬಹುದಲ್ಲ ಎಂಬ ಮಾತು ಮಕ್ಕಳಿಂದಲೇ ಬಂದಾಗ ಶಾಲೆಯ ಆವರಣದಲ್ಲಿ ಉಪಯೋಗಕ್ಕೆ ಇಲ್ಲದ 3 ಸೆಂಟ್ಸ್ ಜಾಗದಲ್ಲಿ ಇದೇ ಮಳೆಗಾಲದಲ್ಲಿ ಪುಟ್ಟ ಗದ್ದೆ ಶಾಲಾ ಎಸ್ಟಿಎಂಸಿಯ ನೆರವಿನಿಂದ ಅರಳಿಕೊಂಡಿತ್ತು. ಈ ಶಾಲೆಯ 225 ಮಕ್ಕಳಲ್ಲಿ ಹೆಚ್ಚಿನವರು ಭತ್ತದ ಬೇಸಾಯ ನೋಡಿಯೇ ಗೊತ್ತಿಲ್ಲದ ಮಕ್ಕಳು. ಪ್ರತಿದಿನ ಭತ್ತ ಬೆಳೆಯ ಪ್ರತಿ ಹಂತವನ್ನ ಕಣ್ಣಾರೆ ನೋಡಿ ತಿಳಿದುಕೊಂಡು ನೇಚಿ ನಾಟಿ ಮಾಡಿದ ನಂತರ 90 ದಿನಗಳ ಕಾಲ ಮಕ್ಕಳು ಗದ್ದೆಯಿಂದ ತಿಳಿದುಕೊಂಡು ಖುಷಿ ಪಟ್ಟದ್ದು ಅಪಾರ. ಗದ್ದೆಯಲ್ಲಿ ಹಾರಾಡುವ ಬಣ್ಣ ಬಣ್ಣದ ಚಿಟ್ಟೆಗಳು, ದುಂಬಿಗಳು, ನೀರಿನಲ್ಲಿ ಆಚೆ ಈಚೆ ಹೋಗುವ ನರ್ತೆ, ಕಪ್ಪೆ ಮತ್ತು ಚಿಕ್ಕ ಚಿಕ್ಕ ಕೀಟಗಳು ಇವೆಲ್ಲವನ್ನ ನಿತ್ಯ ನೋಡುತ್ತಾ ಬಂದಿದ್ದಾರೆ. ಹಲವಾರು ಜಾತಿಯ ಬಣ್ಣದ ಹಕ್ಕಿಗಳು ಹಿಂಡು ಹಿಂಡಾಗಿ ಬಂದು ಪೈರಿನ ಮೇಲೆ ಕೂತುಕೊಳ್ಳುವುದು, ಹಾರಾಡುವುದು ಇವುಗಳನ್ನ ನೋಡಿ ಖುಷಿಯಿಂದ ಬೊಬ್ಬೆ ಹಾಕುವ ಮಕ್ಕಳ ಆನಂದ ನೋಡುವುದಕ್ಕೆ ಏನೋ ಚಂದ. ಪೈರಿನ ಕೊಯ್ಲಿನ ದಿನದಂದು ಶಾಲೆಯಲ್ಲಿ ಹಬ್ಬದ ವಾತಾವರಣ ಸೃಷ್ಟಿಯಾಗಿತ್ತು. ನಾ ಮುಂದು ತಾ ಮುಂದು ಎಂದು ತುಳುನಾಡ ಸಂಸ್ಕೃತಿಯ ಪಾರ್ಥನದೊಂದಿಗೆ ಕೊಯ್ಲನ್ನ ಪೋಷಕರ ಸಹಾಯದಿಂದ ಕಟ್ಟಿ ಹೊತ್ತು ತಂದು ಹಾಕುವ ಖುಷಿ ನೋಡುಗರಿಗೆ ಆನಂದವನ್ನುಂಟು ಮಾಡ್ತಿತ್ತು. ಭತ್ತವನ್ನ ಪೈರಿನಿಂದ ಬೇರ್ಪಡಿಸಲು ಪಡಿಯ ವ್ಯವಸ್ಥೆಯನ್ನ ಸಹ ಮಾಡಲಾಗಿತ್ತು. ಮಕ್ಕಳು, ಪೋಷಕರು, ಶಿಕ್ಷಕ ವೃಂದದವರು, ಹಿರಿಯ ವಿದ್ಯಾರ್ಥಿಗಳು, ಎಸ್ಡಿಎಂಸಿಯವರು ಪೈರನ್ನ ಪಡಿಯ ಮೇಲೆ ಹೊಡೆದು ಪೈರಿನಿಂದ ಭತ್ತವನ್ನ ಬೇರ್ಪಡಿಸಿ ಖುಷಿಪಟ್ರು. ಹಳೆ ಜನಪದ ಸಂಪ್ರದಾಯದಂತೆ ಮಧ್ಯಾಹ್ನ ಹೊಸ ಅಕ್ಕಿ ಊಟದ ವ್ಯವಸ್ಥೆಯನ್ನ ಮಾಡಲಾಗಿತ್ತು. ಎಸ್ಟಿಎಂಸಿ ಮತ್ತು ಶಿಕ್ಷಕರ ವಿಶೇಷ ಮುತುವರ್ಜಿಯಿಂದ ಹೊಸ ಅಕ್ಕಿ ಊಟವನ್ನ ಏರ್ಪಡಿಸಲಾಗಿತ್ತು. ವಿಶೇಷ ಏನಪ್ಪಾ ಅಂದ್ರೆ ದಿನ ಸ್ಟೀಲ್ ಬಟ್ಟಲಲ್ಲಿ ಊಟ ಮಾಡುತ್ತಿದ್ದ ಮಕ್ಕಳು ಬಾಳೆ ಎಲೆಯಲ್ಲಿ ಹೊಸ ಅಕ್ಕಿ ಊಟವನ್ನ ಸವಿದ್ರು. ತಮ್ಮದೇ ಶಾಲೆಯಲ್ಲಿ ಬೆಳೆದ ಭತ್ತದಿಂದ ಅಕ್ಕಿ ಮಾಡಿ ಅದೇ ಅಕ್ಕಿಯ ಪಾಯಸ, ಕೆಸುವಿನ ಸಾಂಬಾರ್, ಉಪ್ಪು ಶುಂಠಿ, ಸಳ್ಳಿ, ಶಾಲೆಯಲ್ಲಿ ಬೆಳೆದ ತೊಂಡೆಕಾಯಿ ಪಲ್ಯ, ಅನ್ನ ಮತ್ತು ತೆಂಗಿನಕಾಯಿ ಮಿಶ್ರಣ, ತಾರಾಯಿ ಗಂಜಿ, ಅನ್ನ, ಸಾರು, ಮಜ್ಜಿಗೆ ಇವೆಲ್ಲವನ್ನ ಅಮ್ಮಂದಿರೇ ಮಕ್ಕಳಿಗೆ ಬಡಿಸಿ ಮಕ್ಕಳಿಗೆ ಹೊಸ ಅಕ್ಕಿ ಊಟದ ವಿಶೇಷ ಪದಾರ್ಥಗಳನ್ನ ಪರಿಚಯಿಸಿ ಹಿಂದಿನ ಕಾಲದ ಹೊಸ ಅಕ್ಕಿ ಊಟದ ವೈಭವಕ್ಕೆ ಸಾಕ್ಷಿಯಾಯಿತು. ಇದೇ ಗದ್ದೆಯ ಪೈರನ್ನ ಸುತ್ತಮುತ್ತಲಿನ 10 ಮನೆಯವರು ತಮ್ಮ ಮನೆಯ ತುಂಬಿಸುವ ಕಾರ್ಯಕ್ಕೂ ಬಳಸಿಕೊಂಡ್ರು. ಭತ್ತದ ಕೊಯ್ಲಿನ ನಂತರ ಅದೇ ಜಾಗದಲ್ಲಿ ಸೌತೆಕಾಯಿ ಬೆಳೆಸುವುದಕ್ಕೆ ವಿದ್ಯಾರ್ಥಿಗಳು ತಯಾರಿಯನ್ನ ನಡೆಸುತ್ತಿದ್ದಾರೆ. ಅನೀಶ್ ಕುಮಾರ್, V4 News 24/7 ಪುತ್ತೂರು.